Kudla is our city. Kudla Dakulu is our emotion. ನಮಸ್ಕಾರ ಸರ್. ನಮಸ್ತೆ. ಮಂಗಳೂರು ಅಂದ ತಕ್ಷಣ ನಿಮಗೆ ನೆನಪಾಗೋದೇನು? ಇಲ್ಲ, ಮಂಗಳೂರು ಅಂದ ತಕ್ಷಣ ನನಗೆ ಫಸ್ಟು ವೆದರ್. ಯಾಕಂದ್ರೆ ನಾವು ಹುಟ್ಟಿದ್ದು ಚೆನ್ನೈ ಆಗಿದ್ದರಿಂದ ನನಗೆ ಕೋಸ್ಟಲ್ ವೆದರ್ ತುಂಬ ಇಷ್ಟ ಆಗಿದೆ. ಸೊ ನಂಗೆ ಫಸ್ಟ್ ಬಂದ ತಕ್ಷಣ ವೆದರು, ಆಮೇಲೆ ಅಲ್ಲೂ ಕೋಸ್ಟಲ್ ಏರಿಯಿಂದ ಮೀನು, ಇಲ್ಲೂ ಮೀನು. ಸೊ ಕಾಮನ್ ಫ್ಯಾಕ್ಟರ್ ಅದು. ಆಮೇಲೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ, ಅಪ್ಪಾಜಿ ಆದಮೇಲೆ ತುಂಬ ಶೂಟಿಂಗ್ಗಳು ಮಾಡಿರೋದು ನಾನೇ. ಅದು ಒಂದು ಹೆಮ್ಮೆ ಅನಿಸುತ್ತೆ. ಮಂಗಳೂರು ಇರ್ಬೋದು, ಕುಂದಾಪುರ, ಉಡುಪಿ, ಫ್ರಮ್ ಗೋಕರ್ಣ, ಕಾರವಾರ, ಐ ಥಿಂಕ್ ಆ ಬೆಲ್ಟ್ ಫುಲ್ ಸ್ಟ್ರೆಚ್ಚು. ಐ ಥಿಂಕ್ ಐ ಹ್ಯಾವ್ ಶಾಟ್ ಆಲ್ಮೋಸ್ಟ್ ಎವ್ರಿವೇರ್. ಅಪ್ಸರ್ಕೊಂಡ ಅಂತ ಒಂದು ಲೊಕೇಶನ್ ಇದೆ ಹೊನ್ನಾವರದ ಹತ್ರ. ಐ ಥಿಂಕ್ ಆಲ್ಮೋಸ್ಟ್ ಆಲ್ ಪ್ಲೇಸಸ್. ಅದು ನಮ್ಮದು ಭಾಗ್ಯ, ಅದು ನಾವು ಕವರ್ ಮಾಡಿರೋದು ನಮಗೆ ಐ ಥಿಂಕ್ ಖುಷಿ ಕೊಡುತ್ತೆ, ಇಮೆನ್ಸ್ ಒಂದು ಹ್ಯಾಪಿನೆಸ್ ಕೊಡುತ್ತೆ. ಬಟ್ ಅಲ್ಲಿ ಶೂಟ್ ಮಾಡೋಕ್ಕೆ ಒಂದು ಮಜಾ. ಅಂದರೆ ಮಂಗಳೂರು ಅಂದ ತಕ್ಷಣ ಒಂದು ಹ್ಯಾಪಿನೆಸ್. ಮಂಗಳೂರಲ್ಲಿ ಫ್ರೆಂಡ್ಸು ಆ ಥರ ಎಲ್ಲ ಇದ್ದಾರಾ ನಿಮಗೆ? ಇದ್ದಾರೆ ಫ್ರೆಂಡ್ಸ್, ಲಾಟ್ ಆಫ್ ಫ್ರೆಂಡ್ಸ್ ಅದೇ, ತುಂಬ ಜನ ಇದ್ದಾರೆ. ಫಸ್ಟ್ ಗುರುಕಿರಣ, ಫಸ್ಟ್ ನಮ್ಗೆ ಅಲ್ಲಿಂದನೇ ಒಂದು ಗೆಳೆತನ ಸ್ಟಾರ್ಟ್ ಆಗಿದ್ದು ಗುರುಕಿರಣ. ಸೊ ಅದರಿಂದ ಮಂಗಳೂರು ಪೀಪಲ್ಸ್, ಲಾಟ್ ಆಫ್ ಪೀಪಲ್ಸ್ ಅದಾರೆ, ಅಭಿಮಾನಿಗಳಿದ್ದಾರೆ ಜೊತೆಯಲ್ಲಿ, ಅವರೇ ಫ್ರೆಂಡ್ಸಾಗೆ ಒಂದು ಕನ್ವರ್ಟ್ ಆಗಿದ್ದಾರೆ. ಆಮೇಲೆ ಅದಲ್ಲದೆ ನನಗೆ ಉಡುಪಿ ಸ್ವಾಮಿಗಳಿದ್ದಾರೆ, ಪೇಜಾವರ ಸ್ವಾಮಿಯವರು. ಅವರು ಭಾಳ ಅವ್ರು ನೋಡಿದ್ರೆ ಒಂದು ಭಕ್ತಿ, ಒಂದು ರೆಸ್ಪೆಕ್ಟು, ಅದಕ್ಕೆ ಅವರಲ್ಲಿರೋ ಒಂದು ವಿನಯತೆ ಇರ್ಬೋದು. ಅವರೊಂದು ಏನು ಇನ್ಸ್ಟಿಟ್ಯೂಷನ್ ಪೂರ್ಣ ಪ್ರಜ್ಞೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಅದನ್ನು ನೋಡಿದ್ರೆ ಭಾಳ ಐ ಥಿಂಕ್ ನಮಗೆ ಒಂದು ಒಳ್ಳೆ ಗೌರವ. ನಮ್ಮನ್ನು ನೋಡಿದಾಗ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದಕ್ಕೆ ಒಂದು ಖುಷಿ. ಸೊ ದೇವಸ್ಥಾನ, ಸೊ ಆಲ್ಮೋಸ್ಟ್ ಎಲ್ಲ ಇದರಿಂದನೂ ಅಲ್ಲಿ ಐ ಥಿಂಕ್ ಒಂದು ಹ್ಯಾಪಿನೆಸ್ ಇದೆ ಅದರಲ್ಲಿ. ಸೊ ಅದು ಬಿಟ್ಟರೆ ಇನ್ನು ಲಾಟ್ ಆಫ್ ಪೀಪಲ್ಸ್ ಅದೇ, ತುಂಬ ಜನ ಇದ್ದಾರೆ. ರಾಜೇಶ್ ಭಟ್ ಅಂತ ಒಬ್ರು ಇದ್ದಾರೆ, ಆಮೇಲೆ ಸಾಕಷ್ಟು ಜನ ಇದ್ದಾರೆ, ಹೆಸರುಗಳು ಬರೋಲ್ಲ. ಮೋಹನಣ್ಣ ಅಂತ ಒಬ್ರು ಇದ್ದಾರೆ, ಪಾಪ ಅವರು ಈ ಪಾಸ್ಟ್ ಡೇವೆ. ಅದು ಬಿಟ್ಟರೆ ತುಂಬ ಜನ ಇದ್ದಾರೆ. ಐ ಥಿಂಕ್ ಅವರು ಇದರಲ್ಲಿ ಬಾರ್ಡ್ರ್ ಬರ್ತಲ್ಲ, ಅದು ಬೇಕಲ್ ಫೋರ್ಟ್ ಹತ್ರ ಅವ್ರ ಹೆಸರು ಬರುತ್ತೆ. ಒಂದು ಪಾಪ್ಯುಲರ್ ಪರ್ಸನ್ ಇದ್ದಾರೆ ಅವ್ರ ಹೆಸರು ಜ್ಞಾಪಕ ಬರ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಆ ಕಡೆ. ಗುರುಕಿರಣ ಅಂದಾಗ ಗುರುಕಿರಣ ಅವ್ರದ್ದು ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅವರು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು ಅಂತ ಹೇಳಿ. ನಿಮಗೆ ತುಂಬ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ತುಂಬ ಪಿಕ್ಚರ್ ಕೆಲಸ ಮಾಡಿದರೆ. ನಮ್ಮದು ಫಸ್ಟ್ ಮ್ಯೂಸಿಕಲ್ ನೈಟ್ ಮಾಡಿದ್ದೆ ಅಲ್ಲಿ ಗುರುಕಿರಣ ಜೊತೆ ಮಾಡಿದ್ದೆ ಮಂಗಳೂರಲ್ಲಿ. ಸೊ ಅದರಿಂದ ಆ ನೆನಪು ಇದೆ. ಆ್ಯಂಡ್ ಐ ಥಿಂಕ್ ಬಂದವರು ಉಪೇಂದ್ರ ಫೈಂಡ್ ಔಟ್ ಅವರು ಆ್ಯಕ್ಚುಲಾಗಿ ಗುರುಕಿರಣ್ ಅವರು. ಸೊ ಅದರಿಂದ ಒಂದು ನಮ್ಮ ಪಿಕ್ಚರ್ಗಳು ಸಾಕಷ್ಟು ಮಾಡಿದ್ದಾರೆ. ಐ ಥಿಂಕ್ ಹಂಸಲೇಖ ಬಿಟ್ಟರೆ ಗುರುಕಿರಣ್ ಜಾಸ್ತಿ ಮಾಡಿದ್ರು. ರೀಸೆಂಟಾಗಿ ನೀವು ಕುತ್ತಾರು ಇದಕ್ಕೆ ಹೋದ್ರಿ. ನೆಮ್ಮದಿ ಬಂದಾಗ ಒಂದು ನೆಮ್ಮದಿ ಇದೆ, ಒಂದು ನಂಬಿಕೆ. ಅಂದರೆ ಯಾವಾಗ ಮಂಗಳೂರಿಗೆ ಬಂದರೂ ಒಂದು ಏನಂತೀವಿ, ಯಾವುದೇ ದೇವ್ರು ಬಂದರೂ ಇಲ್ಲಿ ಮಂಗಳೂರಿಗೆ ಯಾಕೆ ನಾವು ದೇವರ ಕ್ಷೇತ್ರ ಅಂತೀವಿ ಅಂದರೆ ಎಲ್ಲ ಥರವಾದ ದೇವ್ರನ್ನ ಪಕ್ಕನೇ ಶ್ರೀಕೃಷ್ಣ ಇದೆ, ಶೃಂಗೇರಿ ಮಠ ಇದೆ, ಎಲ್ಲ ಮಠನೂ ಪಕ್ಕದಲ್ಲೇ ಇರೋದು. ಉಡುಪಿ ಶ್ರೀಕೃಷ್ಣ ಇದೆ, ಕುದ್ರೋಳಿ ದೇವಸ್ಥಾನ ಇರ್ಬೋದು, ವನದೇವತೆ, ಕೊರಗಜ್ಜ. ಎಲ್ಲಿ ಬಂದ ಒಂದು ನೆಮ್ಮದಿ ಇದೆ. ಚೆನ್ನಾಗುತ್ತೆ, ಚೆನ್ನಾಗಿರ್ತೀವಿ ಎಲ್ಲರೂ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಇಲ್ಲಿ ಬಂದಾಗ ಒಂದು ಖುಷಿ, ಒಂದು ಭರವಸೆ ಅಷ್ಟೇ. ಪ್ರಾಜೆಕ್ಟ್ ಬಗ್ಗೆ ನಮ್ಮದು ನವಂಬರ್ 15 ಬಾಲಕಿರಣಗಳು ರಿಲೀಸ್ ಆಗ್ತದೆ. ಅದು ಮುಂಚೆ ಇಲ್ಲೊಂದು ಇವೆಂಟ್ ಮಾಡ್ತೀವಿ ಮೋಸ್ಟ್ಲಿ. ಇವರು ರಾಜೇಶ್ ಭಟ್ ಅವ್ರು ಹೇಳಿದ್ದಾರೆ ಮೋಸ್ಟ್ಲಿ ಅದು ಒಂದು ನವಂಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ನವಂಬರ್. ಆಮೇಲೆ ಇನ್ನೊಂದು ಪ್ರಾಜೆಕ್ಟ್ 45 ಮುಗೀತು. ನಾವು ಉಪೇಂದ್ರ, ರಾಜ್ ಬಿ ಶೆಟ್ಟಿ 3 ಜನ ಮಾಡ್ತಾರೆ. ಅರ್ಜುನ್ ಜನ್ಯ ಆ್ಯಡ್ ಮಾಡ್ತಾರೆ. ಇನ್ನೊಂದು 2 ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಇದೇ ಒಂದು 5-6 ಪ್ರಾಜೆಕ್ಟ್ಸ್. ಮಂಗಳೂರಿಗೆ ಹೀಗೆ ಬಂದಿದ್ರು ಅಥವಾ ಬೇರೆ? ಇಲ್ಲ, ಇದಕ್ಕೋಸ್ಕರ ಬಂದಿದ್ದು. ಕುತ್ತಾರ ಬಗ್ಗೆ, ಕ್ಷೇತ್ರದ ಬಗ್ಗೆ ನಿಮಗೆ, ಕೊರಗಜ್ಜ ಕ್ಷೇತ್ರದ ಬಗ್ಗೆ ನಿಮಗೆ ಹೇಳಿದ್ದು ಯಾರು? ಏನು ರಕ್ಷಿತ್ ಅವ್ರು ಹೇಳಿದ್ರು. ಏನೋ ಒಂದು ನೆಮ್ಮದಿ, ಒಂದು ಏನಂತೀವಿ, ದೇವಸ್ಥಾನಕ್ಕೆ ಹೋದರೆ ಏನಂತೀವಿ ನಾವು, ಏನೋ ಎಲ್ಲರೂ ಒಂದು ದೇವರಲ್ಲಿ ಬೇಡಿಕೆ ಇರ್ತೀವಿ. ಬಟ್ ಬೇಡಿಕೆ ಈಡೇರಲೇಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೋದಾಗ ನಾವು ಬೇಡಿಕೆ ಇಡೋಕ್ಕೂ ಮುಂಚೆ ಒಂದು ನೆಮ್ಮದಿ ಸಿಗುತ್ತೆ ನೋಡಿ. ಆ ನೆಮ್ಮದಿ ನನಗೆ ಭಾಳ ಖುಷಿ ಆಯಿತು. ಕೊರಗಜ್ಜ ಇದರಲ್ಲಿ ಭಾಳ ಸಿಂಪಲ್ ಆಗಿದೆ. ಅವರು ಪೂಜೆ ಪುನಸ್ಕಾರ ಇರ್ಬೋದು, ಭಾಳ ಡಿಫ್ರೆಂಟ್ ಆಗಿದೆ.
ಅದರಲ್ಲಿ ಗೊತ್ತಾಗುತ್ತೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂತ. ನನಗೆ ಅಲ್ಲಿ ಹೋದಾಗಿಂದ ಐ ಥಿಂಕ್ ಒಂದು ಇಮೆನ್ಸ್ ಖುಷಿಯಾಗಿದೆ ಆ್ಯಂಡ್ ಚೆನ್ನಾಗಿದ್ದೀನಿ ಅವಾಗ ಅದ್ರ ಬಗ್ಗೆ ಪ್ರಕಾರ. ಅದು ಅಲ್ಲದೆ ವನದೇವತೆ ಅಂತ ಒಂದು ಜಾಗ ಇದೆ, ವನದುರ್ಗೆ ಅಂತ, ಅಲ್ಲೂ ಹೋಗ್ತೀವಿ ಆ್ಯಕ್ಚುಲಾಗಿ. ಸೊ ಐ ಥಿಂಕ್ ಅಲ್ಲಿ ಹೋದಾಗ ಆ ನೀರಲ್ಲಿ ಸ್ನಾನ ಮಾಡಿಸ್ತಾರೆ, ಒಂದು ಫ್ರೆಶ್ನೆಸ್ ಆಗುತ್ತೆ, ಒಂಥರ ಖುಷಿ. ಅಲ್ಲಿ ಊಟ ಮಾಡ್ತೀವಿ, ಐ ಥಿಂಕ್ ಆ ಪ್ರಸಾದನೇ ಒಂಥರ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಆ ಕಡೆ ಧರ್ಮಸ್ಥಳ, ಉಡುಪಿ ಎಲ್ಲ ಆಲ್ಮೋಸ್ಟ್ ಅದು ರೆಗ್ಯುಲರ್ ಅದು. ಧರ್ಮಸ್ಥಳ, ಉಡುಪಿ, ಆಮೇಲೆ ಮೂಕಾಂಬಿಕೆ, ಆಮೇಲೆ ಇನ್ಯಾವ ದೇವಸ್ಥಾನ, ಹೊರನಾಡು ಎಲ್ಲ ಎಲ್ಲ ಕಡೆ ಹೋಗ್ತೀವಿ. ಕಟೀಲು ಆಮೇಲೆ ಆಯುಷ್ಮಾನ್ ಬಾಬಾ ಮಂಗಳೂರಲ್ಲಿ ಶೂಟ್ ಆಗಿರೋ ದೃಶ್ಯ ಕಟ್ ಮಾಡಿದ್ರ ನಂತರ ಏನೋ ದೈವದ್ದು ಶೂಟ್ ಅಂತ ಹೇಳಿ ಆ ಥರ ಏನಾದರೂ ಇಲ್ಲ? ಅದೇನು ನಮಗೆ ಗೊತ್ತಿಲ್ಲ, ಯಾಕಂದರೆ ಎಲ್ಲ ನಾವು ಪ್ರೊಡ್ಯೂಸರ್ ಡೈರೆಕ್ಟರ್ ಏನು ಹೇಳ್ತಾರೋ ಅದು ನಾವು ಮಾಡ್ತೀವಿ. ಅದು ಕರೆಕ್ಟಾಗಿ, ಯಾಕಂದರೆ ಅವ್ರು ಅಲ್ಲಿ ಹೋಗ್ಬಿಟ್ಟು ಎಲ್ಲದನ್ನೂ ಕೇಳ್ಕೊಂಡೆ ಮಾಡಿರೋದು. ಬಟ್ ಅದು ಯಾವ ರೀತಿ ಏನು ಇದಾಯಿತು ನನಗೂ ಗೊತ್ತಿಲ್ಲ ಅದು. ಬಟ್ ನಾವು ಅವಾಗ ಕ್ಷಮೆ ಕೇಳಿದ್ದೀವಿ, ಏನಾದರೂ ಇತ್ತು ಅಂದರೆ ತಪ್ಪು ಅಂದರೆ, ಬಿಕಾಸ್ ಅದು ನಾವು ಯಾವಾಗಲೂ ಎಮೋಷನ್ಸ್ಲಿ ವಿ ಶುಡ್ ನಾಟ್ ಪ್ಲೇ ವಿತ್ ದ ಎಮೋಷನ್ಸ್. ಯಾಕಂದರೆ ಅವ್ರದ್ದೇ ಆದ ಒಂದು ಭಾವನೆಗಳಿರುತ್ತೆ, ಆ ಭಾವನೆಗಳ ಜೊತೆ ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್. ಐಶ್ವರ್ಯ ರೈ ಅವ್ರದ್ದು ಮಗಳು ಅಂದರೆ ಅದು ಮೊದಲ ಭೇಟಿನ ಮೊದಲು ಇಲ್ಲ, ಅದು ಮುಂಚೆ ನಾನು ಅದೇ ಒಂದು ಬೆಳಗಾಮಲ್ಲಿ ಒಂದು ಫಂಕ್ಷನ್ ಆಯಿತು. ಅವಾಗ 2ನೇ ಸತಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಚೆನ್ನೈಲಿ ಓಪನ್ ಆದಾಗ ಅವ್ರು ಬಂದಿದ್ದರು. ಅವತ್ತಿಂದ ಅವರು ಮಾತಾಡೋ ರೀತಿ ಇರ್ಬೋದು, ಐಶ್ವರ್ಯ ಯಾವಾಗ ರೆಸ್ಪೆಕ್ಟ್ ನನಗೆ ಯಾವತ್ತೂ ನಾನು ಒಂದು ಬೇರೆ ಥರ ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ಅವ್ರು ಮಾತಾಡೋ ಯಾವಾಗಲೂ ಅಷ್ಟೇ ಪ್ರೀತಿ ಇತ್ತು. ಏನು ಫಸ್ಟ್ ಟೈಮ್ ನೋಡ್ತಿಲ್ಲ ಐಶ್ವರ್ಯ ಅವ್ರನ್ನ, ನಿಜವಾಗ್ಲೂ ಆ ಪ್ರೀತಿ ನನಗೆ ಗೊತ್ತಿಲ್ಲ ಹೆಂಗೆ ಅವ್ರಿಗೆ ಗೊತ್ತು. ಬಟ್ ಅವ್ರಿಗೆ ಮಾತಾಡ್ಬೇಕಾದ್ರೆ ಆ ಒಂದು ಮೈಟ್ ಬಿ ಕರ್ನಾಟಕದವರು ಅನ್ನೋ ಒಂದು ಅಭಿಮಾನ, ಅಪ್ಪಾಜಿ ಮಗ ಅನ್ನೋ ಒಂದು ಅಭಿಮಾನ. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಒನ್, ಅದೇ ಆ ಕಲ್ಚರಲ್ ಇದೆಯಲ್ಲ, ಆ ಕಲ್ಚರಲ್ ತುಂಬ ಚೆನ್ನಾಗಿದೆ. ಅವರು ವಿಶ್ವ ಸೌಂದರ್ಯ ಅವರು. ಅವ್ರಿಗೆ ಮುಖದಲ್ಲಿ ಮಾತ್ರ ಇಲ್ಲ, ಅವರು ನಿಜವಲ್ವ ಅವ್ರ ಹಾರ್ಟ್ಫುಲ್ಲು ಅವ್ರಿಗೆ ಆ ಸೌಂದರ್ಯ ಇರೋದ್ರಿಂದ ಆ ಕಲ್ಚರ್ ಮಕ್ಳಿಗೂ ಹೇಳ್ಕೊಟ್ಟಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇಟ್ ವಾಸ್ ಸೋ ಟಚಿಂಗ್ ಆ್ಯಂಡ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಆ ಥರ ಅಂಥ ಒಂದು ಪರ್ಸ್ನಾಲಿಟಿ ಜೊತೆ ನಾವು ಅವರು ಒಂದು ಮಾತಾಡೋದಾಗಲಿ, ಅವ್ರ ಜೊತೆಲಿ ಒಂದು ಗೆಳೆತನ ಆಗಲಿ, ಅದು ನನಗೆ ಭಾಳ ಟಚ್ ಆಯಿತು. ಆ್ಯಕ್ಚುಲಿ ಮಂಗಳೂರಲ್ಲಿ ಕೂಡ ಅಷ್ಟು ರಾಜ್ಕುಮಾರ್ ಫ್ಯಾನ್ಸ್ ಇದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಮಂಗಳೂರಲ್ಲಿ ಮೊದಲು ಆರ್ಟಿಸ್ಟಿಗೆ ಒಬ್ಬರಿಗೆ ಫ್ಯಾನ್ಸ್ ಅಂತ ಆಗಿರೋದು ರಾಜ್ಕುಮಾರ್ ಅವ್ರಿಗೆ ಅಂತ. ಆಮೇಲೆ ಅಲ್ಲಿ ಫ್ಯಾನ್ಸ್ ಇದ್ದ ಅಸೋಸಿಯೇಷನಲ್ಲಿ ಇದ್ದವರೊಬ್ಬರು ಹೇಳಿದರು, ಹಳಬ್ರು. ಆಮೇಲೆ ರಾಜ್ಕುಮಾರ್ ರೋಡ್ ಕೂಡ ಇದೆ ಮಂಗಳೂರಲ್ಲಿ. ಇದೆಲ್ಲ ನನಗೆ ಗೊತ್ತಿಲ್ಲ, ಅನಂತರ ಗೊತ್ತಾಗಿದೆ ನನಗೆ ಪಕ್ಕದಲ್ಲಿ ಇದೆ. ನಮ್ಗೆ ಅವಾಗಿಂದ ಅಪ್ಪಾಜಿ ಅಂದರೆ ಅವ್ರಿಗೆ ಅಷ್ಟೊಂದು ಪ್ರೀತಿ. ಯಾಕಂದರೆ ಅವ್ರು ಚೆನ್ನಾಗಿ ಊಟ ಮಾಡ್ತಾರೆ. ಮೀನು ಗೀನು ಅಂದರೆ ಅವ್ರನ್ನ ಊಟಕ್ಕೆ ಕರೆಯೋರೇ ತುಂಬ ಜನ ಇದ್ದರು. ಇವಾಗ ನಾವು ಹೋದಾಗಲೂ ಅಲ್ಲಿ ಎಷ್ಟೋ ಜನ ಬಂದು ಊಟ ಕೊಡ್ತಾರೆ. ಆ್ಯಂಡ್ ಅಭಿಮಾನಿಗಳ ಸಂಘ ಅಂತಿದೆಯಲ್ಲ, ಅದರಲ್ಲೂ ಭಾಳ ತುಂಬ ಹಾರ್ಡ್ ವರ್ಕಿಂಗ್ ಪೀಪಲ್ ಇದ್ದಾರೆ ನಮ್ಮ ಅಭಿಮಾನಿಗಳು. ಅದರಲ್ಲಿ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಅದು ಆ ಗೌರವ ಯಾವಲ್ಲ ಅವ್ರಿಗೆ ಕೊಡ್ತೀವಿ, ಅದು ನಮಗೆ ಖುಷಿ ಕೊಡ್ತಾರೆ. ನಾನು ಪರ್ಸ್ನಲಾಗಿ ಹೇಳಬೇಕಾದ್ರೆ ಶಿವಣ್ಣ, ನಾನು ಫಸ್ಟ್ ಬಂದಾಗ ಏನು ಗೊತ್ತಿರಲಿದೆ, ನಾನು ಹೇಳ್ತಾ ಇದ್ದೆ ಈ ಅಣ್ಣವರ ಫ್ಯಾನ್ಸ್ ಇರ್ತಾರೆ, ತುಂಬ ಹಾರ್ಡ್ ಕೋಡ್ ಫ್ಯಾನ್ಸ್ ಇರ್ತಾರೆ, ಶಿವಣ್ಣ ಆ ಥರ ಆಗಬೇಕು ಈ ಥರ ಆಗಬೇಕು ಅಂತ ಹೇಳಿ. ಆ್ಯಕ್ಚುಲಿ ನಾವು ತಿಳ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಣ್ಣವ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ಅಂತ ನಮಗೆ ಗೊತ್ತಿರೋದಿಲ್ಲ ಆ ಟೈಮಲ್ಲಿ. ನೀವು ಏನು ಹೇಳ್ತೀರಿ, ನಾನು ಇರೋದೇ ಹೀಗೆ, ಅದು 100% ನಿಜ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ. ಅಂದರೆ ನಿಮ್ಮ ರೀತಿಯೇ ಫ್ಯಾನ್ಸ್ಗೆ ಕರೆಕ್ಟು ಅಂತ ಹೇಳಿ ಇರೋ ಥರನೇ ಇಲ್ಲ. ನಾವು ಯಾಕೆ ಇರೋ ಥರ ನಾವು ಇರಬೇಕು ಯಾವಾಗಲೂ. ಆಮೇಲೆ ನಮಗೇನು ಆಡಂಬರ ಬೇಕಾಗಿಲ್ಲ, ಆಡಂಬರ ತೋರಿಸಿದ್ರೆ ಜನ ನಮಗೆ. ಅದರಿಂದ ಅದು ದೊಡ್ಡತನ ಅಲ್ಲ, ನಾವಾಗಿರೋ ದೊಡ್ಡತನ. ದೇವ್ರ ಬಗ್ಗೆ ನಂಬಿಕೆ ಇದೆ, ಗೊತ್ತಾಗುತ್ತೆ. ಕರ್ಮ, ಅದ್ರ ಬಗ್ಗೆ ಏನು ಕರ್ಮ ಅಂತ ಹೇಳ್ತಾರೆ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ, ಅದು ನಿಜವಾಗಿ ಇರುತ್ತಾ ಆ ಥರ? ಅಥವಾ ಕೆಲವೊಮ್ಮೆ ನಾವು ಇಲ್ಲ, ಅದೇನಂತೆ ನಮ್ಗೆ ಗೊತ್ತಾಗಲ್ಲ. ಅದು ವಿ ಡೋಂಟ್ ನೋ. ಅದು ಎಕ್ಸ್ಪೆಕ್ಟ್ ಇಷ್ಟೆಲ್ಲ ಅನುಭವಿಸ್ಬೇಕಾ ನಾವು ಅನ್ನೋ ಥರನೂ ಕೆಲವೊಮ್ಮೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ಒಂದೊಂದು ಸತಿ ಏನಂತೀವಿ, ಹಣೆ ಬರ ಅಂತೀವಿ, ಫೇಟ್ ಅಂತೀವಿ. ಫೇಟ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಮತ್ತು ಇದು ಅನಾರೋಗ್ಯದ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಅದು ನಾಟ್ ಫೀಲಿಂಗ್ ವೆಲ್. ಅಂದರೆ ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ. ಅದು ಒಂದು 4 ಟೈಮ್ ಇದೆ. ಅದಾದಮೇಲೆ ಒಂದು ಆಪ್ರೇಷನ್ ಇದೆ. ಆಪ್ರೇಷನ್ ಆದಮೇಲೆ 1 ಮಂತ್ ರೆಸ್ಟ್ ಅಷ್ಟೇ. ಐ ಥಿಂಕ್ ಬೈ ಮಿಡ್ ಜನವರಿ ಆ್ಯಂಡ್ 20th ಒಳಗಡೆ ಎವ್ರಿಥಿಂಗ್ ವಿಲ್ ಬಿ ಓಕೆ. ನೀವು
ವಿದೇಶಕ್ಕೆ ಹೋಗ್ತಿದ್ರಿ ಟ್ರೀಟ್ಮೆಂಟ್? ಅದು ಮೋಸ್ಟ್ಲಿ ಅದು 2 ಆಪ್ಷನ್ ಇದೆ. ಅದು ಇಲ್ಲೇ ಮಾಡ್ತಾರೆ ಇಂಡಿಯಲ್ಲಿ, ಇಲ್ಲಾಂದರೆ ಮೋಸ್ಟ್ಲಿ ಫ್ಲಾರಿಡಾ ಇರ್ಬೋದು, ಎರಡರಲ್ಲಿ ಆದರೂ. ಒಂದು ವೇಳೆ ನೀವು ಶೂಟಿಂಗಿಂದ ಸ್ವಲ್ಪ ದೂರ ಆಗಿರೋ ಟೈಮ್ ಯಾವುದು? ಇವಾಗಲೇ ಅದು ಇವಾಗ ಒಂದು ಇವಾಗ ಎರಡು ಸೈಕಲ್ ಮುಗೀತು ನಂದು ನವಂಬರ್ ಟ್ರೀಟ್ಮೆಂಟು. ಇವಾಗ ನವಂಬರ್ ಎಂಡ್ಲಿ ನಂದು ಪಿಕ್ಚರ್ ರಿಲೀಸ್ ಇದೆ ನವಂಬರ್ 15. ಸೊ ಅದಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀನಿ, DKDಗೂ ಬರ್ತಾ ಇದ್ದೀನಿ. ಅದಕ್ಕೆ ಡಾಕ್ಟರ್ ಟಯರ್ಡ್ ಆಗುತ್ತೆ, ಬಟ್ ಎಲ್ಲಿವರೆಗೂ ಇದೆಯೋ ಅದು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆ ದೇವ್ರ ಶಕ್ತಿ ಕೊಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೆಂಗೆ ವರ್ಕ್ ಮಾಡ್ತಿದ್ದೀನಿ ಅಂತ. ಟಯರ್ಡ್ ಇದೆ, ಬಟ್ ಟಯರ್ಡ್ ಇದ್ರೂ ನಮ್ಮ ಸರ್ಕಲ್ ಯಾರು ಟಯರ್ಡ್ ಆಗೋಕ್ಕೆ ಬಿಡ್ತಾ ಇಲ್ಲ. ಫ್ಯಾಮಿಲಿ, ಗೀತಾ ಸಪೋರ್ಟ್ ಇರ್ಬೋದು, ಮಕ್ಕಳ ಸಪೋರ್ಟ್ ಇರ್ಬೋದು, ಮೋರ್ ದೆನ್ ದಟ್ ಎಲ್ಲ ಇಂಡಸ್ಟ್ರಿ ಸಪೋರ್ಟು, ಬೇರೆ ಆರ್ಟಿಸ್ಟ್ಗಳು ಇದ್ರಿಗೂ, ಸುದೀಪ್ ಆಗಲಿ, ಯಶ್ ಅವರಾಗಲಿ, ಇಲ್ಲಾಂದರೆ ಸಾಕಷ್ಟು ಜನ, ದುನಿಯಾ ವಿಜಯ್, ಸಾಕಷ್ಟು ಎಲ್ರಿಗೂ ಡಾಲಿ ಧನಂಜಯ್ ಅವರು ಎಲ್ರಿಗೂ ಆ ಪ್ರೀತಿ, ವಿಶ್ವಾಸ, ಅಭಿಮಾನ, ಅವರ ಒಂದು ಸ್ಟ್ರಾಂಗ್ ಏನಂತೀವಿ, ಒಂದು ಬಾಂಡೇಜ್ ಕೊಡ್ತಾ ಇದ್ದಾರೆ. ಸೊ ಆಗ ಬಾಂಡೇಜ್ ಸುಧಾರಾಣಿ ಅವರು ಇರ್ಬೋದು, ಇಲ್ಲಾಂದರೆ ರಕ್ಷಿತಾ ಅವರು, ಚನಿಪ್ರಕಾಶ್, ವಿಜಯ ರಾಘವೇಂದ್ರ, ಮುರಳಿ, ಎಲ್ಲರೂ ಸರ್, ನಾವು ಮೀಡಿಯಾದವರಾಗಲಿ ಎವ್ರಿಬಡಿ. ಯಾರಿಗೂ ಮೀಡಿಯಲ್ಲಿ ಹೇಳಲಿಲ್ಲ ಪಾಪ, ಯಾರು ಗೊತ್ತಿದ್ರು ಮ್ಯಾಟ್ರ್ ಹಾಕಲಿಲ್ಲ. ಬಟ್ ನಾನೇ ಯಾಕೆ ಹೊರಗಡೆ ಬಂದು ಹೇಳಿದೆ ಅಂದರೆ, ಯಾಕಂದರೆ ಎಲ್ಲ ಟೈಮ್ ಎಲ್ಲ ವಿಷಯನ ಹೇಳ್ತೀವಿ, ಬಟ್ ಒಂದು ವಿಷಯನ ಹೈಡ್ ಮಾಡಬೇಕು, ಅದೇನಿಲ್ಲ. ಅಂದರೆ ನಾವು ಹುಷಾರಿಲ್ಲ, ಅದಕ್ಕೆ ನಾನು ಮಾಡ್ತಾ, ಆಮೇಲೆ ಜನಗಳಿಗೆ ಸಡನ್ನಾಗಿ ಗೊತ್ತಾಗಿ ಅವ್ರು ಗಾಬರಿ ಆಗಬಾರ್ದು. ಸೊ ಚಿಕಿತ್ಸೆ ನಡೀತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಐ ಆಮ್ ಫೇಸಿಂಗ್ ಚಿಕಿತ್ಸೆ ಫೇಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಆಗ್ತಾಯಿದೆ. ಎರಡು ಆಗಿದೆ, ಇನ್ನೊಂದು 2 ಇದೆ. 2 ಬೈ ನವಂಬರ್ 27 ಒಳಗೆ ಮುಗಿಯುತ್ತೆ. ಅದಾದಮೇಲೆ 2 ವೀಕ್ಸ್ ಆದಮೇಲೆ ದಟ್ ಸರ್ಜರಿ ಇಸ್ ದೇರ್. ಆ ಸರ್ಜರಿ ಮುಗಿದ್ರೆ ಎವ್ರಿಥಿಂಗ್. ಎನರ್ಜಿ ಆ್ಯಕ್ಟಿಂಗು, ಡ್ಯಾನ್ಸಿಂಗು ಇದರಲ್ಲಿ ಮಾತ್ರ ಲೈಫಲ್ಲಿ ಇದೆ ಅನ್ನೋದು ಇದಕ್ಕೆ ಸರ್. ಅಂದರೆ ಏಜ್ ಆಗ್ತಾ ಹೋದಾಗ ಕೆಲವರು ತುಂಬ ಅಲೌಕಿಕ ಅದ್ರ ಬಗ್ಗೆ ಮಾತಾಡ್ತಾರೆ, ದೇವರ ಬಗ್ಗೆ ಎಲ್ಲ. ಆದರೆ ನೀವು ಯಾವಾಗಲೂ ಒಂದೇ ಥರ ಇರ್ತೀರಿ. ಏಜೂ ವಿಷಯ ಅಲ್ಲ ನಿಮಗೆ, ಅನಾರೋಗ್ಯನೂ ವಿಷಯ ಅಲ್ಲ. ಅದು ತುಂಬ ಖುಷಿ ಸರ್, ಮತ್ತು ಸ್ಫೂರ್ತಿ ಕೂಡ ನಮಗೆ ಅಲ್ಲ. ಇಲ್ಲ, ಅದೇ ನಮ್ಗೆ ಆ್ಯಕ್ಚುಲಿ ನಮ್ಗೆ ಹೇಳ್ಕೊಟ್ಟಿದ್ದು ಹಂಗೆ. ನಾವು ವಿ ಹ್ಯಾವ್ ಟು ಫಾಲೋ ದಟ್. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಯಾವಾಗ ಇಟ್ಕೊತೀವೋ ಅವಾಗ ಯಾವಾಗ ಒಳ್ಳೇದಾಗುತ್ತೆ. ಮೈಂಡ್ ಸೆಟ್ ಇಟ್ಕೊಳ್ದೆ ಹೋದಾಗ ಭಾಳ ಕಷ್ಟ. ವೇವರಿ ಆಗಬಾರ್ದು. ಆಗಿದೆ, ಮನುಷ್ಯರಿಗೆ ಆಗೋದಲ್ವ, ಅದೇನು ಬೇರೆಯವ್ರಿಗೆ ಆದಾಗ ನಮ್ಗೆ ಅನಿಸಲ್ಲ. ಬಟ್ ಯಾರೋ ಸೆಲೆಬ್ರಿಟಿಗೆ ಆಗ್ಬಿಟ್ರೆ ಹಂಗೆ ಅನ್ಸುತ್ತೆ. ನಾವು ಎಲ್ಲರಿಗೂ ಒಂದೇನೇ ಅದು ನೋವು ಅಂತ ಬಂದಾಗ ವಿ ಹ್ಯಾವ್ ಟು ಗೋ ಥ್ರೂ ದಟ್ ದಿಸ್ ಒನ್. ಬಟ್ ಅದಕ್ಕಂತ ಸಪೋರ್ಟರ್ಸ್ ಎಲ್ಲರಿಗೂ ಇರ್ತಾರೆ ಅಂತ ನಮಗೂ ಇದ್ದಾರೆ. ನಾವು ಅದನ್ನು ಜೊತೆಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಭೈರತಿರಣಗಳ ಬಗ್ಗೆ ಹೇಳಿ ಸರ್. ನವಂಬರ್ 15 ಫಸ್ಟ್ ಪ್ರೀಕ್ವೆಲ್. ಕನ್ನಡ ಇಂಡಸ್ಟ್ರಿ ಫಸ್ಟ್ ಪ್ರೀಕ್ವೆಲ್ ಫಿಲ್ಮ್ ಮಾಡ್ತಾ ಇರೋದು. ಯೂಶ್ವಲಿ ಸೀಕ್ವೆಲ್ ಮಾಡ್ತಾರೆ, ಇದು ಪ್ರೀಕ್ವೆಲ್ ಮಾಡ್ತೀವಿ. ಪ್ರೀಕ್ವೆಲ್ ಆದಮೇಲೆ ಸೀಕ್ವೆಲ್ ಕಂಟಿನ್ಯೂ ಆಗುತ್ತೆ ಅದು. ಸೊ ಅದೆಲ್ಲ ಹೆಸರಲ್ಲೇ ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ. ಇದು ಹಂಗಲ್ಲ, ಬೇರೆ ಥರ ಕ್ಯಾರೆಕ್ಟರ್ ರೈಸ್ ಆಫ್ ದಟ್ ಒನ್. ಆ ಪಿಕ್ಚರ್ ಪಾತ್ರಗಳು ಬರುತ್ತೆ, ಇಲ್ಲಿ ಹೊಸ ಪಾತ್ರಗಳು ಇದೆ. ಸ್ವಲ್ಪ ನೋಡಿದಾಗ ನಿಮಗೆ ಐ ಥಿಂಕ್ ಆ ಜಸ್ಟಿಫಿಕೇಷನ್ ಅಂತ ನೋಡಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ವಿಜುವಲ್ ಆಗಲಿ, ಇಲ್ಲಾಂದರೆ ಪರ್ಪಸ್ ಆಗಲಿ, ಅದು ನನಗೆ ಭಾಳ ಇಷ್ಟ ಆಗಿದೆ. ಅಂದರೆ ಒಂದು ಸತಿ ಅದು ನ್ಯಾಚುರಲಾಗಿ ಏನಾಗುತ್ತೆ, ಒಂದು ಕಥೆ ವಿಷಯ ನೋಡಿದ್ರೆ ಒಂದು ಎಮೋಷ್ನಲ್ ಡ್ರಾಮಾ ಅಂತೀವಿ, ಇಲ್ಲಾಂದರೆ ಒಂದು ರಿವೆಂಜ್ ಸ್ಟೋರಿ ಅಂತೀವಿ. ಬಟ್ ಇದರಲ್ಲಿ ರಿವೆಂಜ್ ಅನ್ನೋದಕ್ಕಿಂತ ಒಂದು ಅಂಬಿಷನ್ಗೋಸ್ಕರ ಹೋರಾಡೋಂಥ ಒಂದು ಏನು ಅಂಬಿಷನ್, ಆತನ ಅಂಬಿಷನ್, ಯಾರ ಅಂಬಿಷನ್ ಅದು, ಯಾರ ಅಂಬಿಷನ್ನ ಭರತನಾಟ್ಯಗಳು ತೀರ್ಸಕ್ಕೆ ಹೋಗ್ತಾ ಇದ್ದಾನೆ. ಆ ಅಂಬಿಷನ್ ಸರಿನಾ ಇಲ್ವಾ, ಅಂದರೆ ಆ ಅಂಬಿಷನ್ ನಡೆಸ್ಬೇಕಾದ್ರೆ ಹೋಗೋ ದಾರಿ ಹೆಂಗಿದೆ. ಫಸ್ಟ್ ಎದ್ದ ತಕ್ಷಣ ಅಂಡರ್ವರ್ಲ್ಡ್ಗೆ ಹೋಗ್ತಾನೆ, ಇಲ್ಲಾಂದರೆ ಆ ಒಂದು ಏನಂತೀವಿ ತಪ್ಪು ದಾರಿ ಇಳಿತಾನೆ, ಇಲ್ಲ. ಅದು ಹೆಂಗೆ ಅವನ ದಾರಿನ ಹುಡ್ಕೊಂಡು ಹೋಗ್ತಾನೆ ಅಂದರೆ ಭರತನಾಟ್ಯಗಳು, ರೈಸ್ ಆಫ್ ಭರತನಾಟ್ಯಗಳು. ಸೊ ಆ ಭರತನಾಟ್ಯಗಳ ಸ್ಟೋರಿ ಅಷ್ಟು ಅದ್ಭುತವಾಗಿ, ಯಾಕೆ ಅಷ್ಟು ಪವರ್ಫುಲ್ ಆಗ್ತಾನೆ, ಯಾಕೆ ಅದಕ್ಕೆ ಫಸ್ಟ್ ಮಫ್ತಿಲೇ ಅವನ್ನ ರಾಕ್ಷಸನ ಇಲ್ಲ ರಕ್ಷಕನ ಅಂತ ಒಂದು ಸಾಂಗ್ಲು ಹೇಳಿದ್ದಾರೆ. ಸೊ ಅದರಿಂದ ಇದರಲ್ಲಿ ದೇವ್ರ ಥರ ಇರ್ತೀರಾ, ಒಂದು ಬೇರೆ ಥರ ಇದೆ ಒಂದು ಕತೆ. ನೀವು ನೋಡಿದಾಗ ಐ ಥಿಂಕ್ ಇಲ್ಲ. ಆಮೇಲೆ ಮುರಳಿ ಅವ್ರು ಇರ್ತಾರಾ? ಇಲ್ಲ, ಮುರಳಿ ಇರಲ್ಲ ಇದರಲ್ಲಿ. ಅವರಿಗೆ ಏನಾದ್ರು ಕತೆ ಹೇಳ್ತಾರೆ ಅಂತ ಸೀಕ್ವೆಲ್ ಬರ್ತಾರೆ. Kudla is our city. Kudla Dakulu is our emotion. ನಮಸ್ಕಾರ, ನವೀನ್ ಪಡೀಲ್ ನಿಕ್ಲೇರ್ದ ತಿನ್ನಕು ಸಲ್ದಾರಸಿ ಒಂಜಿ ಚಾನಲ್ ದಯ ಪನ್ನಾಗ ಕುಡ್ಲ ಲಕ್ಕುಲು ಪಂಡಿಗೆ ಕುಡ್ಲಾಡಿ ತಿನ್ನಕ್ಲೆ ಕುಡ್ಲ ಲಕ್ಕುಲು ಪಂಡ ಗೊತ್ತಾಪು
ಪಿದಾಯಿ ಬೈ ಇವಾಗ ಕುಳ್ಳದ ಕುಲ್ಲ ಪಂಡಿಗೆ ಗೊತ್ತಾಗ ಈಗ ಬೋಡದ ಒಂಜಿ ಪೊರುಳ್ದ ಚಾನಲ್ ಯೂಟ್ಯೂಬ್ ಮತ್ತು ಬೈದನು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬಿಡಿದೆ ಬನ್ನಾಗ ನೆಟ್ ಬರ್ಪಿನ ಕುಳ್ಳದಕ್ಕಲ್ನ ಭಾವನೆಲು ಕುಳ್ಳದಕ್ಕಲು ಕಲಾವಿದರು ಕುಳ್ಳದಕ್ಕಲ ಸಾಧನೆ ಬೊಕ್ಕ ಕುಳ್ಳದಕ್ಕಲು ಮೂಲ ಎಂಜಿನ ಮಂದು ಅಕ್ಕಲಕ್ಕಲ ಊರುಡು ಪಂಡ ಈ ಊರನ್ನು ಕುರಿದು ಬೆಂಗಳೂರು ಅವಾರ್ಡು ಅತನ ಪಿದಾಯಿ ನೆಕ್ಕು ಕೂತಿನಕ್ಲಿಗೆ ಒಂಜಿ ಚಿಂತನೆ ಮಲ್ಪನ ಒಂಜಿ ಮಲ್ಲ ಚಾನಲ್ ಯೂಟ್ಯೂಬ್ಡು ಆ್ಯಂಡ್ ಒಂಜಿ ತೂದು ಒಂಜಿ ಗಂಟೆ ಉಂಡು ಆ ಗಂಟೆ ನಾಕೇರು ಅಕಲ ಆ ಸಾಧನೆಗೆ ಒಂಜಿ ಸಪೋರ್ಟ್ ಮಂತಿಲ್ಲ ಕಾಪುನು ಕುಡ್ಲದಕ್ಕಲ್ಲ ಬೇತೆ ಬೇತೆ ರೀತಿದ ಬೇತೆ ಬೇತೆ ವಿವಿಧ ಅಕಲ್ನ ಸಾಧನೆಗಳು ಮಾತ್ರ ಮಲ್ಪನಂಚಿನ ಚಾನಲ್ ಎಂಗ್ಲಲ್ಲ ಕೆಲವು ಪಾಡೊಂದು ರೇಟ್ ಐಲ್ನ ತೂಲೆ ಎಂಗ್ಳೂರು ಬೆಂಗಳೂರು ಬರೋದು ಬೆಂಗಳೂರು ಬೇತೆ ಬೇತೆ ಕಾರ್ಯಕ್ರಮ ಮಲ್ಪ ಬೇತೆ ಬೇತೆ ಚಾನಲ್ ವರ್ಕ್ ಮಲ್ಪನಾಗ ಎಂಗ್ಲಲ್ಲ ಕೆಲವು ಸರ್ತಿ ಇಟ್ಟು ಪಾಡೊಂದು ಬೇರೆ ಈ ಚಾನಲ್ ತೂಲೆ ಸಪೋರ್ಟ್ ಮಲ್ಪಲೆ ಕುಡ್ಲದಕ್ಕಲು ನಮಸ್ತೆ. ಹಾಯ್, ನಾನು ಶಿವರಾಜ್ ಕುಮಾರ್. ಕುಡ್ಲಾ ಇಸ್ ಅವರ್ ಸಿಟಿ, ಕುಡ್ಲಾ ದಕ್ಲು ಇಸ್ ಅವರ್ ಎಮೋಷನ್. ಕುಡ್ಲಾ ದಕ್ಲು ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. Kudla is our city. Kudla Dakulu is our emotion.